ಮುಸ್ಲಿಂ ಸಮುದಾಯ ಪ್ರಜ್ಞಾವಂತರಾಯ್ತಿದ್ದಾರೆ ಅಂತ ಹೇಳುವಂಥ ಒಂದು ಸೂಚನೆ ಅಂತ ಹೇಳ್ಬೋದು. ಯಾಕೆಂತೇಳಿದರೆ ಇಂಥ ಕಾರ್ಯಕ್ರಮ ಮೊದಲಿಂದನೇ ನಡ್ಕೊಂಡು ಬಂದಿದ್ರೆ ಎಲ್ಲೋ ಒಂದು ರೀತಿ ನಮ್ಮ ಸಮುದಾಯದ ಹೇಳಿಕೆಗೆ ನಮ್ಮ ಸಮುದಾಯದವರೇ ಕಾರಣರಾಗ್ತಿದ್ರು. ಇವತ್ತೇನಾಗಿದ್ದೀವಿ ಅಂತೇಳಿದರೆ ಎಲ್ಲೋ ಒಂದು ಕಡೆ ನಾವು ಭಾಳಷ್ಟು ಕಡೆ ಈ ರಾಜಕೀಯವಾಗಿ ಓಡಾಡೋದಕ್ಕೆ ನೋಡ್ತೇನೆ, ಎಲ್ಲ ಕಡೆ ಎಲ್ಲರಲ್ಲಿ ಹಿಂದುಳಿದವರು ನಮ್ಮ ಸಮುದಾಯದವರೇ. ಬರೀ ಆರ್ಥಿಕವಾಗಿ ಮಾತ್ರ ಅಂತಲ್ಲ, ಆರ್ಥಿಕವಾಗಿ ಹಿಂದುಳಿದೆ ಅಂತ ಹೇಳೋಕ್ಕೂ ಇಲ್ಲ, ಆದರೆ ಬೇರೆ ಎಲ್ಲ ವಿಚಾರಗಳಲ್ಲಿ ನಾವು ಭಾಳಷ್ಟು ನಿನ್ನೆ ಶಿರಾದಲ್ಲಿ ನೋಡಿದೆ. ಇಡೀ ಶಿರಾ ಟೌನಲ್ಲಿ ಮುಸ್ಲಿಮ್ಸ್ ಜನಸಂಖ್ಯೆ ಎಷ್ಟಿದ್ದಾರೆ, ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಪ್ರಪಂಚದ ಜ್ಞಾನನೇ ಇಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ, ಹೆಂಗಿರಬೇಕು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಜನಸಂಖ್ಯೆ ಇದೆ ಬೇಕಾದಷ್ಟು, ಅಂದರೆ ಒಂಥರ ನೋವಾಗುವಂಥ ವಿಷಯ ಇದು. ಅಂದರೆ ಅಂಥ ಒಂದು ಸಮುದಾಯದಲ್ಲಿ ನಾವಿದ್ದಾಗ ಈ ನೌಶಾದ್ ಜನ್ನತ್ ಅವರು, ನಮ್ಮ ಹಿರಿಯರಾದಂಥ ಮೊಹಮ್ಮದ್ ಚನ್ ಅವರು, ಇವರೆಲ್ಲ ಸೇರಿಕೊಂಡು ಒಂದು ಈ ಬಡವರ ಬೆಳಕು ಅಂತ ಹೇಳಿ ಒಂದು ಸಂಘಟನೆ ಮಾಡೋತ್ತಿಗೆ ಮೊದಲು ನನಗೊಂದ್ಸಲಿ ಚೌಕಂಡಳ್ಳಿ ಮಜೀದ್ ಅವರು ಒಂದ್ಸಲಿ ಫೋನ್ ಮಾಡಿದರು. ಈ ಥರ ಒಂದು ಸಂಘಟನೆಯನ್ನು ನಾವು ಮಾಡ್ತಾ ಇದ್ದೇವೆ, ನೀವು